ಈಗಾಗಲೇ ನಮ್ಮ ಅಭ್ಯರ್ಥಿ ಸುಮಾರು 61 ಮಹಾಶಕ್ತಿ ಕೇಂದ್ರದ ನಮ್ಮ ಸಂಘಟನಾತ್ಮಕ ಮಹಾಶಕ್ತಿ ಕೇಂದ್ರದ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನು ಮುಟ್ಟುವಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನಾವು ಈಗಾಗಲೇ 61 ಮಹಾಶಕ್ತಿ ಕೇಂದ್ರದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂಥ 495 ಶಕ್ತಿ ಕೇಂದ್ರವನ್ನು ಮುಟ್ಟುವಂಥ ಕೆಲಸವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಬೂತ್ ಮಟ್ಟದ ಕಾರ್ಯಕರ್ತರ ಸಂಪರ್ಕದ ದೃಷ್ಟಿಯಿಂದ 1876 ಬೂತ್ಗಳಲ್ಲಿ ಕೂಡ ಸಭೆಯನ್ನು ನಡೆಸುವಂಥ ಕೆಲಸ ಕಾರ್ಯಗಳ ಈಗ ನಡೀತಾ ಉಂಟು. ನಮ್ಮ ಜಿಲ್ಲೆಯಿಂದ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆ ನಿಮಿತ್ತ 8 ನಮ್ಮ ಹಿರಿಯರನ್ನು ಈಗಾಗಲೇ ಪ್ರಭಾರಿಗಳನ್ನಾಗಿ ಮಾಡಿದೆ. ಮಂಗಳೂರು ದಕ್ಷಿಣಕ್ಕೆ ರವಿಶಂಕರ್ ಮಿಜಾರ್ ಅವರು, ನಮ್ಮ ಮಂಗಳೂರು ಉತ್ತರಕ್ಕೆ ರೂಪಾ ಡಿ ಬಂಗೇರ್ ಅವರು, ನಮ್ಮ ಮುಲ್ಕಿ ಮೂಡಬಿದ್ರೆಗೆ ಚಂದ್ರಶೇಖರ್ ಬಪ್ಪಲಿಗೆ ಅವರು, ಬೆಳ್ತಂಗಡಿಗೆ ಹರಿಕೃಷ್ಣ ಬಂಟ್ವಾಳ ಅವರು, ಬಂಟ್ವಾಳಕ್ಕೆ ಜಗದೀಶ್ ಶೇನವ್ ಅವರು, ಪುತ್ತೂರಿಗೆ ಸುಲೋಚನಾ ಜಿ ಕೆ ಭಟ್ ಅವರು ಮತ್ತು ಸುಳ್ಯಕ್ಕೆ ನಮ್ಮ ಅಪ್ಪಯ್ಯ ಮಣಿಯಾನಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಧಾಕೃಷ್ಣ ಬುಡಿಯಾರ್ ಅವರನ್ನು ಈಗಾಗಲೇ ನಾವು 8 ಜನರನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಭಾರಿಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಒಟ್ಟು ಸಂಘಟನಾತ್ಮಕವಾಗಿ ನಾವು ಈಗಾಗಲೇ ಮಹಿಳೆಯರನ್ನು ಮುಟ್ಟುವ ರೀತಿಯಲ್ಲಿ ಮಹಿಳಾ ಮೋರ್ಚಾದಿಂದ ಮತ್ತು ಹಿಂದಿನ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲ ಪ್ರವಾಸವನ್ನು ಮಾಡುವಂಥ ಮಹಿಳಾ ಮತದಾರರನ್ನು ಮಹಿಳಾ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಯಲ್ಲಿ ನಡೀತಾ ಉಂಟು. ಈಗಾಗಲೇ ಮಂಗಳೂರು ದಕ್ಷಿಣ, ಬೆಳ್ತಂಗಡಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಮುಲ್ಕಿ ಮೂಡಬಿದ್ರೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದಿದೆ. ಇವತ್ತು ಸುಳ್ಯ ಮುಗಿದಿದೆ. ಇವತ್ತು ಬೆಳ್ತಂಗಡಿ, ಪುತ್ತೂರು ಮತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದರೆ ಒಂದು ಹಂತದ ಪೂರ್ತಿಯಾಗಿ ಈ ಒಂದು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶನ ಪೂರ್ತಿಗೊಳಿಸಿದೆ. ನಾಡಿದ್ದು 4ನೇ ತಾರೀಕು, ನಾಳೆ 4ನೇ ತಾರೀಕು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಎಲ್ಲ ಕಡೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ಜೊತೆಗೆ ಸಂಪರ್ಕ ಮಾಡುವಂಥ ಅವರನ್ನು ನಾಮಪತ್ರ ಸಲ್ಲಿಸಲಿಕ್ಕೆ ಕರೆಯುವಂಥ ಕೆಲಸ ಕಾರ್ಯಗಳು ನಡೀತಾ ಉಂಟು. ಜಿಲ್ಲೆಯಲ್ಲಿ ವಿವಿಧ ಪ್ರಕೋಷ್ಠಗಳ ಮುಖಾಂತರ ಬೇರೆ ಬೇರೆ ಗಣ್ಯರ ಸಭೆಯನ್ನು, ವಕೀಲರ ಸಭೆಯನ್ನು, ಜಿಲ್ಲೆಯ ವೈದ್ಯರ ಸಭೆಯನ್ನು, ಬೇರೆ ಬೇರೆ ಪ್ರಮುಖ ಪ್ರಕೋಷ್ಠಗಳ ಮುಖಾಂತರ ಸಭೆಯನ್ನು ಮಾಡುವಂಥದ್ದು ಈಗಾಗಲೇ ಆ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿದೆ. ಒಟ್ಟು ನಾಡಿದ್ದು 4ನೇ ತಾರೀಕು ನಾಮಪತ್ರ ಅಧಿಕೃತವಾಗಿ ನಮ್ಮ ನಾಮಪತ್ರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜಿಲ್ಲಾ ಚುನಾವಣಾಧಿಕಾರಿಗೆ ಸಲ್ಲಿಸಲಿಕ್ಕೆ ಇದ್ದಾರೆ. ಹೆಚ್ಚು ಕಡಿಮೆ ಒಂದು 11 ಗಂಟೆಗೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಚುನಾವಣಾ ಕಚೇರಿ ಬನ್ಸ್ ಹಾಸ್ಟೆಲಲ್ಲಿರುವಂಥ ಕಚೇರಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. 9 ಗಂಟೆಗೆ ಅಲ್ಲಿಂದ ಹೊರಡ್ತೇವೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆಗೆ ಮೀರಿ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಜೊತೆಗೆ ನಮ್ಮ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಚುನಾವಣಾ ಸಂಚಾಲಕರಾದ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು, ನಮಗೆ ಈಗಿರುವಂಥ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ 6 ಜನ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ವಿಶೇಷವಾಗಿ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು 4ನೇ ತಾರೀಕು ನಾಮಪತ್ರ ಸಲ್ಲಿಸಿದ ನಂತರ ಮರುದಿವಸ ಕೇಂದ್ರದ ಸ್ಮೃತಿ ಇರಾನಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬರೋರಿದ್ದಾರೆ. ಅದರ ಬಗ್ಗೆ ಏನು ಕಾರ್ಯಕ್ರಮ ಮಾಡೋ ಬಗ್ಗೆ ಈಗಾಗಲೇ ಯೋಚನೆ ಮಾಡ್ತೇವೆ. ಮುಂದೆ ಈಗಾಗಲೇ ರಾಜ್ಯದಿಂದ ಅಥವಾ ರಾಷ್ಟ್ರದಿಂದ ಯಾರ್ಯಾರು ನಮ್ಮ ಈ ಚುನಾವಣಾ ಪ್ರಚಾರ ಸಭೆಗೆ ಬರ್ತಾರೆ ಇದರ ಮಾಹಿತಿ ಇನ್ನೂ ಸಿಗಬೇಕಷ್ಟೇ. ಒಟ್ಟು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಬೇರೆ ನಾಯಕರು ಈ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ.
ಈಗಾಗಲೇ ಬೂತ್ ಮಟ್ಟದ ಸಂಪರ್ಕವನ್ನು ನಾವು 5ನೇ 6ನೇ ತಾರೀಕಿನಿಂದ ವ್ಯಾಪಕವಾಗಿ ಬೂತ್ ಮಟ್ಟದ ಸಂಪರ್ಕ ಪ್ರಾರಂಭ ಆಗ್ತದೆ. 3 ಹಂತದಲ್ಲಿ ಸಂಪರ್ಕ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಒಟ್ಟು 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ಮಹಾ ಅಭಿಯಾನ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಒಟ್ಟು ಕಾರ್ಯಕರ್ತರು ಉತ್ಸಾಹದಿಂದ ಅತ್ಯಂತ ದೊಡ್ಡ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಒಟ್ಟು ನಿಮ್ಮಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಆಮಂತ್ರಣ ಕೊಡ್ತಾ ಇದ್ದೇನೆ. ನಾಡಿದ್ದು 4ನೇ ತಾರೀಕು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. BJPಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಎಲ್ಲ ಹಿತೈಷಿ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಅದು ಬೂತ್ ಮಟ್ಟದ ಮನೆ ಸಂಪರ್ಕ. ಎಲ್ಲ ಜಿಲ್ಲಾ ಶಾಸಕರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ 6 ಜನ MLAಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿ ಯಾರೆಲ್ಲ ಇದ್ದಾರೆ ಅವರವರ ಬೂತಲ್ಲಿ ಮಹಾ ಅಭಿಯಾನ ಮನೆ ಸಂಪರ್ಕದಲ್ಲಿ ಭಾಗವಹಿಸುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. 1876 ಬೂತಲ್ಲಿ ಕೂಡ ಸಂಪರ್ಕ ಮಾಡ್ತಾರೆ. ಒಂದು ರೌಂಡ್ ಈಗಾಗಲೇ ಬೂತ್ ಮಟ್ಟದ ಸಭೆ ನಡೆಸಿದೆ. ಬೂತ್ ಅಭಿಯಾನ 6ನೇ ತಾರೀಕಿನಿಂದ ನಾವು ಮನೆ ಸಂಪರ್ಕವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಗೆ ಯಾರ್ಯಾರು ಬೇಕು ಅಂತ ನಾವು ಪಟ್ಟಿಯನ್ನು ರಾಜ್ಯದಿಂದ ಕೇಳಿದ್ದಾರೆ. ಅದರಲ್ಲಿ ನಾವು ಮೋದಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬೇಕು ಅಂತ ನಾವು ಕೊಟ್ಟಿದ್ದೇವೆ. ನಾವು ಅಣ್ಣಾಮಲೈ ಅವರನ್ನು ಕೂಡ ಕರೆದಿದ್ದೇವೆ. ಆದರೆ ಬರುವ ಬಗ್ಗೆ ನಿಗದಿ ಆಗಲಿಲ್ಲ. ಅಲ್ಲಿ ಚುನಾವಣೆ ಇರುವ ಕಾರಣ ಈಗ ರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ರಾಜ್ಯದ ನಾಯಕರನ್ನು ನಾವು ಈಗ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಈ ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಹೇಳಲಿಕ್ಕಾಗೋದಿಲ್ಲ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ಅವರ ಪತ್ರಿಕಾಗೋಷ್ಠಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸತ್ಯಜಿತ್ರವನ್ನು ನಾವು ಪಾರ್ಟಿಯಿಂದ ತೆಗಿಲಿಲ್ಲ, ಪಾರ್ಟಿಯಿಂದ ಅವರನ್ನು ಯಾವುದೇ ಕಾರಣಕ್ಕೆ ತೆಗಿಲಿಲ್ಲ. ಅವರ ಪಾರ್ಟಿಯಲ್ಲಿ ಇದ್ದುಕೊಂಡೇ ನಿನ್ನೆ ಆ ರೀತಿಯ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ತೀರ್ಮಾನ ತಗೊಳ್ಬೇಕು ಅದರ ಬಗ್ಗೆ ಹಿರಿಯರ ಹತ್ರ ಮಾತಾಡಿ ತೀರ್ಮಾನ ತಗೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರ ಮತವನ್ನು ಗಳಿಸುವುದರ ಜೊತೆಗೆ ಎಲ್ಲ ವರ್ಗದ ಕಾರ್ಯಕರ್ತರನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಸರ್ವ ಜನಾಂಗದ ಬೆಂಬಲವನ್ನು, ಸರ್ವ ಸಮಾಜದ ಬೆಂಬಲವನ್ನು ತಗೊಂಡು ಈವರೆಗೆ ಚುನಾವಣಾ ಕೆಲಸ ಕಾರ್ಯವನ್ನು ಮಾಡಿದ್ದು. ನಮಗೆ ವಿಶ್ವಾಸ ಇದೆ, ಜನ ಖಂಡಿತವಾಗಿ ಅದೇ ದಿಕ್ಕಿನಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ನಾನು ಬಿಲ್ಲವ, ನನಗೆ MLA ಟಿಕೆಟ್ ಕೊಟ್ಟಿದ್ದಾರೆ. ಕೋಟಾ ಅವರು ಬಿಲ್ಲವ, ಅವರಿಗೆ MP ಟಿಕೆಟ್ ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರು ಉಡುಪಿಯಲ್ಲಿ, ಕೋಟಾ ಅವರು ಉತ್ತರ ಕರ್ನಾಟಕದಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ಕೋಟಾ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಪುತ್ತಿಲ ಪರಿವಾರ ಅವರು ವಿಸರ್ಜನೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಒಂದಾಗಿ ಕೆಲಸ ಮಾಡ್ತಾ ಇದೆ. ಯಾವುದರಲ್ಲಿ ಯಾರು ಅವರು ಇದ್ದಾರಲ್ಲ ಒಟ್ಟಿಗೆ, ನಮ್ಮ ಎಲ್ಲ ಭಾಗವಹಿಸ್ತಾರೆ, ಅವರು ಸಹ ಭಾಗವಹಿಸ್ತಾರೆ, ಎಲ್ಲ ಭಾಗವಹಿಸ್ತಾರೆ. ಅದು ಅವರ ಅಭಿಪ್ರಾಯ. ನನಗೆ ಗೊತ್ತಿರುವ ಮಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಹಿಂದೂ ಜಾಗರಣೆ ಮುಖಾಂತರ ಸತ್ಯಜಿತ್ರವರು ಹಿಂದುತ್ವದ ಪರವಾಗಿ ನಿರಂತರವಾಗಿ ಹೋರಾಟ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದವರು. ಅವರು ಜಾತಿಯ ಕಾರಣಕ್ಕೆ ಯಾವುದಕ್ಕೆ ಹೋಗಿದ್ದಾರೆ ಅಂತ ನನಗೆ ಅವರ ಅಲ್ಲ, ನಾನು ಕೂಡ ಅದನ್ನೇ ಹೇಳೋದು. ನನಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂದೂ ಪರವಾದ ಸಂಘಟನೆಯಲ್ಲಿ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವರು. ಅವರು ನಂತರದ ದಿನಗಳಲ್ಲಿ ಜಾತಿಗೆ ಹೋದಾಗ ಅವರ ಬಗ್ಗೆ ನಮಗೆ ಅವರ ಅಭಿಪ್ರಾಯವನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ.
ಯಾವ ಕಾರಣಕ್ಕೆ ಜಾತಿಯ ಇದಕ್ಕೆ ಹೋಗಿದ್ದಾರೆ ಅಂತ ಅವರೇ ಹೇಳಬೇಕು. ಅವರನ್ನು ಬಿಡಲೇ ಇಲ್ಲಲ್ಲ, ಅವರು ಹೇಗೆ ಸೇರ್ಪಡೆ ಆಗೋದು? ಅವರನ್ನು BJPಯಿಂದ ಬಿಡಲೇ ಇಲ್ಲಲ್ಲ, ಅವರನ್ನು ಹೇಗೆ ಸೇರ್ಪಡೆ ಮಾಡೋದು? ಅವರೇ ಹೇಳೋದು. ನಾನು ಕ್ಲಿಯರ್ ಮಾಡಿದೆ ಅಲ್ಲ. ಈಗ ನಿಮ್ಮ ಪಕ್ಷದ ವಿರುದ್ಧವಾಗಿದ್ದಾರೆ, ನಿಮ್ಮ ಪಕ್ಷದಲ್ಲಿ ಉಳಿಸ್ಕೊಳ್ತೀರಾ ಹೇಗೆ? ಅದು ಹಿರಿಯರ ಹತ್ರ ಮಾತಾಡಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅದನ್ನು ಅವರು ತೀರ್ಮಾನ ಮಾಡಲಿಕ್ಕಿಲ್ಲ, ಪಾರ್ಟಿ ತೀರ್ಮಾನ ಮಾಡ್ತದೆ. ಸಂಘಟನೆ ಹಿರಿಯರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಧನ್ಯವಾದ ಎಲ್ರಿಗೂ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಸಂಜಯ್ ಇವತ್ತಿನ ನಮ್ಮ ಜಿಲ್ಲೆಯ ಪ್ರಮುಖರು ನಡೆಸುವ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ದಕ್ಷಿಣದ ಚುನಾವಣಾ ಪ್ರಭಾರಿಗಳು, ಪ್ರಧಾನಾಧ್ಯಕ್ಷರಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಅವರು, ಹಾಗೆ ಜಿಲ್ಲೆಯ ಕೋಶಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ಸಂಜಯ್ ಪ್ರಭು ಅವರು, ಈ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಅಭ್ಯರ್ಥಿಯಾಗಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಘೋಷಣೆ ಮಾಡಿದ ನಂತರ ಕಳೆದ ಸುಮಾರು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 9 ಮಂಡಲಗಳಲ್ಲಿ ಈಗಾಗಲೇ ನಮ್ಮ ಅಭ್ಯರ್ಥಿ ಸುಮಾರು 61 ಮಹಾಶಕ್ತಿ ಕೇಂದ್ರದ, ನಮ್ಮ ಸಂಘಟನಾತ್ಮಕ ಮಹಾಶಕ್ತಿ ಕೇಂದ್ರದ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನು ಮುಟ್ಟುವಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನಾವು ಈಗಾಗಲೇ 61 ಮಹಾಶಕ್ತಿ ಕೇಂದ್ರದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂಥ 495 ಶಕ್ತಿ ಕೇಂದ್ರವನ್ನು ಮುಟ್ಟುವಂಥ ಕೆಲಸವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಬೂತ್ ಮಟ್ಟದ ಕಾರ್ಯಕರ್ತರ ಸಂಪರ್ಕದ ದೃಷ್ಟಿಯಿಂದ 1876 ಬೂತ್ಗಳಲ್ಲಿ ಕೂಡ ಸಭೆಯನ್ನು ನಡೆಸುವಂಥ ಕೆಲಸ ಕಾರ್ಯಗಳ ಈಗ ನಡೀತಾ ಉಂಟು. ನಮ್ಮ ಜಿಲ್ಲೆಯಿಂದ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆಯ ನಿಮಿತ್ತ 8 ನಮ್ಮ ಹಿರಿಯರನ್ನು ಈಗಾಗಲೇ ಪ್ರಭಾರಿಗಳನ್ನಾಗಿ ಮಾಡಿದೆ. ಮಂಗಳೂರು ದಕ್ಷಿಣಕ್ಕೆ ರವಿಶಂಕರ್ ಮಿಜಾರ್ ಅವರು, ನಮ್ಮ ಮಂಗಳೂರು ಉತ್ತರಕ್ಕೆ ರೂಪಾ ಡಿ ಬಂಗೇರ್ ಅವರು, ನಮ್ಮ ಮುಲ್ಕಿ ಮೂಡಬಿದ್ರೆಗೆ ಚಂದ್ರಶೇಖರ್ ಬಪ್ಪಲಿಗೆ ಅವರು, ಬೆಳ್ತಂಗಡಿಗೆ ಹರಿಕೃಷ್ಣ ಬಂಟ್ವಾಳ ಅವರು, ಬಂಟ್ವಾಳಕ್ಕೆ ಜಗದೀಶ್ ಸೇನವ್ ಅವರು, ಪುತ್ತೂರಿಗೆ ಸುಲೋಚನಾ ಜಿ.ಕೆ. ಭಟ್ ಅವರು ಮತ್ತು ಸುಳ್ಯಕ್ಕೆ ನಮ್ಮ ಅಪ್ಪಯ್ಯ ಮಣಿಯಾನಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಧಾಕೃಷ್ಣ ಬುಡಿಯಾರ್ ಅವರನ್ನು ಈಗಾಗಲೇ ನಾವು 8 ಜನರನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಭಾರಿಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಒಟ್ಟು ಸಂಘಟನಾತ್ಮಕವಾಗಿ ನಾವು ಈಗಾಗಲೇ ಮಹಿಳೆಯರನ್ನು ಮುಟ್ಟುವ ರೀತಿಯಲ್ಲಿ ಮಹಿಳಾ ಮೋರ್ಚಾದಿಂದ ಮತ್ತು ಹಿಂದಿನ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲ ಪ್ರವಾಸವನ್ನು ಮಾಡುವಂಥ ಮಹಿಳಾ ಮತದಾರರನ್ನು, ಮಹಿಳಾ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಯಲ್ಲಿ ನಡೀತಾ ಉಂಟು. ಈಗಾಗಲೇ ಮಂಗಳೂರು ದಕ್ಷಿಣ, ಬೆಳ್ತಂಗಡಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಮುಲ್ಕಿ ಮೂಡಬಿದ್ರೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದಿದೆ. ಇವತ್ತು ಸುಳ್ಯ ಮುಗಿದಿದೆ. ಇವತ್ತು ಬೆಳ್ತಂಗಡಿ, ಪುತ್ತೂರು ಮತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದರೆ ಒಂದು ಹಂತದ ಪೂರ್ತಿಯಾಗಿ ಈ ಒಂದು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶನ ಪೂರ್ತಿಗೊಳಿಸಿದೆ. ನಾಡಿದ್ದು 4ನೇ ತಾರೀಕು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಎಲ್ಲ ಕಡೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ಜೊತೆಗೆ ಸಂಪರ್ಕ ಮಾಡುವಂಥ ಅವರನ್ನು ನಾಮಪತ್ರ ಸಲ್ಲಿಸಲಿಕ್ಕೆ ಕರೆಯುವಂಥ ಕೆಲಸ ಕಾರ್ಯಗಳು ನಡೀತಾ ಉಂಟು. ಜಿಲ್ಲೆಯಲ್ಲಿ ವಿವಿಧ ಪ್ರಕೋಷ್ಠಗಳ ಮುಖಾಂತರ ಬೇರೆ ಬೇರೆ ಗಣ್ಯರ ಸಭೆಯನ್ನು
ವಕೀಲರ ಸಭೆಯನ್ನು, ಜಿಲ್ಲೆಯ ವೈದ್ಯರ ಸಭೆಯನ್ನು, ಬೇರೆ ಬೇರೆ ಪ್ರಮುಖ ಪ್ರಕೋಷ್ಠಗಳ ಮುಖಾಂತರ ಸಭೆಯನ್ನು ಮಾಡುವಂಥದ್ದು ಈಗಾಗಲೇ ಆ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿದೆ. ಒಟ್ಟು ನಾಡಿದ್ದು 4ನೇ ತಾರೀಕು ನಾಮಪತ್ರ ಅಧಿಕೃತವಾಗಿ ನಮ್ಮ ನಾಮಪತ್ರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜಿಲ್ಲಾ ಚುನಾವಣಾಧಿಕಾರಿಗೆ ಸಲ್ಲಿಸಲಿಕ್ಕಿದ್ದಾರೆ. ಹೆಚ್ಚು ಕಡಿಮೆ ಒಂದು 11 ಗಂಟೆಗೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಚುನಾವಣಾ ಕಚೇರಿ ಬನ್ಸ್ ಹಾಸ್ಟೆಲಲ್ಲಿರುವಂಥ ಕಚೇರಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. 9 ಗಂಟೆಗೆ ಅಲ್ಲಿಂದ ಹೊರಡ್ತೇವೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆಗೆ ಮೀರಿ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಜೊತೆಗೆ ನಮ್ಮ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಚುನಾವಣಾ ಸಂಚಾಲಕರಾದ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು, ನಮಗೆ ಈಗಿರುವಂಥ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ 6 ಜನ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ವಿಶೇಷವಾಗಿ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು 4ನೇ ತಾರೀಕು ನಾಮಪತ್ರ ಸಲ್ಲಿಸಿದ ನಂತರ ಮರುದಿವಸ ಕೇಂದ್ರದ ಸಚಿವೆ ಸ್ಮೃತಿ ಇರಾನಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬರೋರಿದ್ದಾರೆ. ಅದರ ಬಗ್ಗೆ ಏನು ಕಾರ್ಯಕ್ರಮ ಮಾಡೋ ಬಗ್ಗೆ ಈಗಾಗಲೇ ಯೋಚನೆ ಮಾಡ್ತೇವೆ. ಮುಂದೆ ಈಗಾಗಲೇ ರಾಜ್ಯದಿಂದ ಅಥವಾ ರಾಷ್ಟ್ರದಿಂದ ಯಾರ್ಯಾರು ನಮ್ಮ ಈ ಚುನಾವಣಾ ಪ್ರಚಾರ ಸಭೆಗೆ ಬರ್ತಾರೆ ಇದರ ಮಾಹಿತಿ ಇನ್ನೂ ಸಿಗಬೇಕಷ್ಟೇ. ಒಟ್ಟು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಬೇರೆ ನಾಯಕರು ಈ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ಬೂತ್ ಮಟ್ಟದ ಸಂಪರ್ಕವನ್ನು ನಾವು 6ನೇ ತಾರೀಕಿನಿಂದ ವ್ಯಾಪಕವಾಗಿ ಬೂತ್ ಮಟ್ಟದ ಸಂಪರ್ಕ ಪ್ರಾರಂಭ ಆಗ್ತದೆ. 3 ಹಂತದಲ್ಲಿ ಸಂಪರ್ಕ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಒಟ್ಟು 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ಮಹಾ ಅಭಿಯಾನ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಒಟ್ಟು ಕಾರ್ಯಕರ್ತರು ಉತ್ಸಾಹದಿಂದ ಅತ್ಯಂತ ದೊಡ್ಡ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಒಟ್ಟು ನಿಮ್ಮಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಆಮಂತ್ರಣ ಕೊಡ್ತಾ ಇದ್ದೇನೆ. ನಾಡಿದ್ದು 4ನೇ ತಾರೀಕು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. BJPಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಎಲ್ಲ ಹಿತೈಷಿ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಅದು ಬೂತ್ ಮಟ್ಟದ ಮನೆ ಸಂಪರ್ಕ. ಎಲ್ಲ ಜಿಲ್ಲಾ ಶಾಸಕರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ 6 ಜನ MLAಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿ ಯಾರೆಲ್ಲ ಇದ್ದಾರೆ ಅವರವರ ಬೂತಲ್ಲಿ ಮಹಾ ಅಭಿಯಾನ ಮನೆ ಸಂಪರ್ಕದಲ್ಲಿ ಭಾಗವಹಿಸುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. 1876 ಬೂತಲ್ಲಿ ಕೂಡ ಸಂಪರ್ಕ ಮಾಡ್ತಾರೆ. ಒಂದು ರೌಂಡ್ ಈಗಾಗಲೇ ಬೂತ್ ಮಟ್ಟದ ಸಭೆ ನಡೆಸಿದ್ದೇವೆ. ಬೂತ್ ಅಭಿಯಾನ 6ನೇ ತಾರೀಕಿನಿಂದ ನಾವು ಮನೆ ಸಂಪರ್ಕವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಗೆ ಯಾರ್ಯಾರು ಬೇಕು ಅಂತ ನಾವು ಪಟ್ಟಿಯನ್ನು ರಾಜ್ಯದಿಂದ ಕೇಳಿದ್ದಾರೆ. ಅದರಲ್ಲಿ ನಾವು ಮೋದಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬೇಕು ಅಂತ ನಾವು ಕೊಟ್ಟಿದ್ದೇವೆ. ನಾವು ಅಣ್ಣಾಮಲೈ ಅವರನ್ನು ಕೂಡ ಕರೆದಿದ್ದೇವೆ. ಆದರೆ ಬರುವ ಬಗ್ಗೆ ನಿಗದಿ ಆಗಲಿಲ್ಲ. ಅಲ್ಲಿ ಚುನಾವಣೆ ಇರುವ ಕಾರಣ ಈಗ ರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ರಾಜ್ಯದ ನಾಯಕರನ್ನು ನಾವು ಈಗ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಈ ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಹೇಳಲಿಕ್ಕಾಗೋದಿಲ್ಲ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ಅವರ ಪತ್ರಿಕಾಗೋಷ್ಠಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸತ್ಯಜಿತ್ರವನ್ನು ನಾವು ಪಾರ್ಟಿಯಿಂದ ತೆಗಿಲಿಲ್ಲ.
ಪಾರ್ಟಿಯಿಂದ ಅವರನ್ನು ಯಾವುದೇ ಕಾರಣಕ್ಕೆ ತೆಗೆದಿಲ್ಲ. ಅವರ ಪಾರ್ಟಿಯಲ್ಲಿ ಇದ್ದುಕೊಂಡೇ ನಿನ್ನೆ ಆ ರೀತಿಯ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ತೀರ್ಮಾನ ತಗೊಳ್ಬೇಕು ಅದರ ಬಗ್ಗೆ ಹಿರಿಯರ ಹತ್ರ ಮಾತಾಡಿ ತೀರ್ಮಾನ ತಗೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರ ಮತವನ್ನು ಗಳಿಸುವುದರ ಜೊತೆಗೆ ಎಲ್ಲ ವರ್ಗದ ಕಾರ್ಯಕರ್ತರನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಸರ್ವ ಜನಾಂಗದ ಬೆಂಬಲವನ್ನು, ಸರ್ವ ಸಮಾಜದ ಬೆಂಬಲವನ್ನು ತಗೊಂಡು ಈವರೆಗೆ ಚುನಾವಣಾ ಕೆಲಸ ಕಾರ್ಯವನ್ನು ಮಾಡಿದ್ದು. ನಮಗೆ ವಿಶ್ವಾಸ ಇದೆ, ಜನ ಖಂಡಿತವಾಗಿ ಅದೇ ದಿಕ್ಕಿನಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ನಾನು ಬಿಲ್ಲವ, ನನಗೆ MLA ಟಿಕೆಟ್ ಕೊಟ್ಟಿದ್ದಾರೆ. ಕೋಟ ಅವರು ಬಿಲ್ಲವ, ಅವರಿಗೆ MP ಟಿಕೆಟ್ ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರು ಉಡುಪಿಯಲ್ಲಿ, ಕೋಟ ಅವರು ಉತ್ತರ ಕರ್ನಾಟಕದಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ಕೋಟ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಪುತ್ತಿಲ ಪರಿವಾರ ಅವರು ವಿಸರ್ಜನೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಒಂದಾಗಿ ಕೆಲಸ ಮಾಡ್ತಾ ಇದೆ. ಯಾವುದರಲ್ಲಿ ಯಾರು ಅವರು ಇದ್ದಾರಲ್ಲ ಒಟ್ಟಿಗೆ, ನಮ್ಮ ಎಲ್ಲ ಭಾಗವಹಿಸ್ತಾರೆ, ಅವರು ಸಹ ಭಾಗವಹಿಸ್ತಾರೆ, ಎಲ್ಲ ಭಾಗವಹಿಸ್ತಾರೆ. ಅದು ಅವರ ಅಭಿಪ್ರಾಯ. ನನಗೆ ಗೊತ್ತಿರುವ ಮಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಹಿಂದೂ ಜಾಗರಣೆ ಮುಖಾಂತರ ಸತ್ಯಜಿತ್ರವರು ಹಿಂದುತ್ವದ ಪರವಾಗಿ ನಿರಂತರವಾಗಿ ಹೋರಾಟ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದವರು. ಅವರು ಜಾತಿಯ ಕಾರಣಕ್ಕೆ ಯಾವುದಕ್ಕೆ ಹೋಗಿದ್ದಾರೆ ಅಂತ ನನಗೆ ಅವರ ಅಲ್ಲ, ನಾನು ಕೂಡ ಅದನ್ನೇ ಹೇಳೋದು. ನನಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂದೂ ಪರವಾದ ಸಂಘಟನೆಯಲ್ಲಿ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವರು. ಅವರು ನಂತರದ ದಿನಗಳಲ್ಲಿ ಜಾತಿಗೆ ಹೋದಾಗ ಅವರ ಬಗ್ಗೆ ನಮಗೆ ಅವರ ಅಭಿಪ್ರಾಯವನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ. ಯಾವ ಕಾರಣಕ್ಕೆ ಜಾತಿಯ ಇದಕ್ಕೆ ಹೋಗಿದ್ದಾರೆ ಅಂತ ಅವರೇ ಹೇಳಬೇಕು. ಅವರನ್ನು ಬಿಡಲೇ ಇಲ್ಲಲ್ಲ, ಅವರು ಹೇಗೆ ಸೇರ್ಪಡೆ ಆಗೋದು? ಅವರನ್ನು BJPಯಿಂದ ಬಿಡಲೇ ಇಲ್ಲಲ್ಲ, ಅವರನ್ನು ಹೇಗೆ ಸೇರ್ಪಡೆ ಮಾಡೋದು? ಅವರೇ ಹೇಳೋದು. ನಾನು ಕ್ಲಿಯರ್ ಮಾಡಿದೆ ಅಲ್ಲ. ಈಗ ನಿಮ್ಮ ಪಕ್ಷದ ವಿರುದ್ಧವಾಗಿದ್ದಾರೆ, ನಿಮ್ಮ ಪಕ್ಷದಲ್ಲಿ ಉಳಿಸ್ಕೊಳ್ತೀರಾ ಹೇಗೆ? ಅದು ಹಿರಿಯರ ಹತ್ರ ಮಾತಾಡಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ತೇವೆ. ಅದನ್ನು ಅವರು ತೀರ್ಮಾನ ಮಾಡಲಿಕ್ಕಿಲ್ಲ, ಪಾರ್ಟಿ ತೀರ್ಮಾನ ಮಾಡ್ತದೆ. ಸಂಘಟನೆ ಹಿರಿಯರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಧನ್ಯವಾದ ಎಲ್ರಿಗೂ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಇವತ್ತಿನ ನಮ್ಮ ಜಿಲ್ಲೆಯ ಪ್ರಮುಖರು ನಡೆಸುವ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ದಕ್ಷಿಣದ ಚುನಾವಣಾ ಪ್ರಭಾರಿಗಳು, ಪ್ರಧಾನಾಧಿಕಾರಿಯಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಅವರು, ಹಾಗೆ ಜಿಲ್ಲೆಯ ಕೋಶಾಧಿಕಾರಿಯಾಗಿರ್ತಕ್ಕಂಥ ಶ್ರೀ ಸಂಜಯ್ ಪ್ರಭು ಅವರು ಈ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಅಭ್ಯರ್ಥಿಯಾಗಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಘೋಷಣೆ ಮಾಡಿದ ನಂತರ ಕಳೆದ ಸುಮಾರು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 9 ಮಂಡಲಗಳಲ್ಲಿ ಈಗಾಗಲೇ ನಮ್ಮ ಅಭ್ಯರ್ಥಿ ಸುಮಾರು 61 ಮಹಾಶಕ್ತಿ ಕೇಂದ್ರದ, ನಮ್ಮ ಸಂಘಟನಾತ್ಮಕ ಮಹಾಶಕ್ತಿ ಕೇಂದ್ರದ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನು ಮುಟ್ಟುವಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನಾವು ಈಗಾಗಲೇ 61 ಮಹಾಶಕ್ತಿ ಕೇಂದ್ರದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂಥ 495 ಶಕ್ತಿ ಕೇಂದ್ರವನ್ನು ಮುಟ್ಟುವಂಥ ಕೆಲಸವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಬೂತ್ ಮಟ್ಟದ ಕಾರ್ಯಕರ್ತರ ಸಂಪರ್ಕದ ದೃಷ್ಟಿಯಿಂದ 1876 ಬೂತ್ಗಳಲ್ಲಿ ಕೂಡ
ಸಭೆಯನ್ನು ನಡೆಸುವಂಥ ಕೆಲಸ ಕಾರ್ಯಗಳು ಈಗ ನಡೀತಾ ಉಂಟು. ನಮ್ಮ ಜಿಲ್ಲೆಯಿಂದ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆಯ ನಿಮಿತ್ತ 8 ನಮ್ಮ ಹಿರಿಯರನ್ನು ಈಗಾಗಲೇ ಪ್ರಭಾರಿಗಳನ್ನಾಗಿ ಮಾಡಿದೆ. ಮಂಗಳೂರು ದಕ್ಷಿಣಕ್ಕೆ ರವಿಶಂಕರ್ ಮಿಜಾರ್ ಅವರು, ನಮ್ಮ ಮಂಗಳೂರು ಉತ್ತರಕ್ಕೆ ರೂಪಾ ಡಿ ಬಂಗೇರ್ ಅವರು, ನಮ್ಮ ಮುಲ್ಕಿ ಮೂಡಬಿದ್ರೆಗೆ ಚಂದ್ರಶೇಖರ್ ಬಪ್ಪಲಿಗೆ ಅವರು, ಬೆಳ್ತಂಗಡಿಗೆ ಹರಿಕೃಷ್ಣ ಬಂಟ್ವಾಳ ಅವರು, ಬಂಟ್ವಾಳಕ್ಕೆ ಜಗದೀಶ್ ಶೇನವ್ ಅವರು, ಪುತ್ತೂರಿಗೆ ಸುಲೋಚನಾ ಜಿ ಕೆ ಭಟ್ ಅವರು ಮತ್ತು ಸುಳ್ಯಕ್ಕೆ ನಮ್ಮ ಅಪ್ಪಯ್ಯ ಮಣಿಯಾನಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಧಾಕೃಷ್ಣ ಬುಡಿಯಾರ್ ಅವರನ್ನು ಈಗಾಗಲೇ ನಾವು 8 ಜನರನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಭಾರಿಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಒಟ್ಟು ಸಂಘಟನಾತ್ಮಕವಾಗಿ ನಾವು ಈಗಾಗಲೇ ಮಹಿಳೆಯರನ್ನು ಮುಟ್ಟುವ ರೀತಿಯಲ್ಲಿ ಮಹಿಳಾ ಮೋರ್ಚಾದಿಂದ ಮತ್ತು ಹಿಂದಿನ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲ ಪ್ರವಾಸವನ್ನು ಮಾಡುವಂಥ ಮಹಿಳಾ ಮತದಾರರನ್ನು ಮಹಿಳಾ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಯಲ್ಲಿ ನಡೀತಾ ಉಂಟು. ಈಗಾಗಲೇ ಮಂಗಳೂರು ದಕ್ಷಿಣ, ಬೆಳ್ತಂಗಡಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಮುಲ್ಕಿ ಮೂಡಬಿದ್ರೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದಿದೆ. ಇವತ್ತು ಸುಳ್ಯ ಮುಗಿದಿದೆ. ಇವತ್ತು ಬೆಳ್ತಂಗಡಿ, ಪುತ್ತೂರು ಮತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದರೆ ಒಂದು ಹಂತದ ಪೂರ್ತಿಯಾಗಿ ಈ ಒಂದು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶನ ಪೂರ್ತಿಗೊಳಿಸಿದೆ. ನಾಡಿದ್ದು 4ನೇ ತಾರೀಕು, ನಾಲ್ಕನೇ ತಾರೀಕು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಎಲ್ಲ ಕಡೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ಜೊತೆಗೆ ಸಂಪರ್ಕ ಮಾಡುವಂಥ ಅವರನ್ನು ನಾಮಪತ್ರ ಸಲ್ಲಿಸಲಿಕ್ಕೆ ಕರೆಯುವಂಥ ಕೆಲಸ ಕಾರ್ಯಗಳು ನಡೀತಾ ಉಂಟು. ಜಿಲ್ಲೆಯಲ್ಲಿ ವಿವಿಧ ಪ್ರಕೋಷ್ಠಗಳ ಮುಖಾಂತರ ಬೇರೆ ಬೇರೆ ಗಣ್ಯರ ಸಭೆಯನ್ನು, ವಕೀಲರ ಸಭೆಯನ್ನು, ಜಿಲ್ಲೆಯ ವೈದ್ಯರ ಸಭೆಯನ್ನು, ಬೇರೆ ಬೇರೆ ಪ್ರಮುಖ ಪ್ರಕೋಷ್ಠಗಳ ಮುಖಾಂತರ ಸಭೆಯನ್ನು ಮಾಡುವಂಥದ್ದು ಈಗಾಗಲೇ ಆ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿದೆ. ಒಟ್ಟು ನಾಡಿದ್ದು 4ನೇ ತಾರೀಕು ನಾಮಪತ್ರ ಅಧಿಕೃತವಾಗಿ ನಮ್ಮ ನಾಮಪತ್ರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜಿಲ್ಲಾ ಚುನಾವಣಾಧಿಕಾರಿಗೆ ಸಲ್ಲಿಸಲಿಕ್ಕಿದ್ದಾರೆ. ಹೆಚ್ಚು ಕಡಿಮೆ ಒಂದು 11 ಗಂಟೆಗೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಚುನಾವಣಾ ಕಚೇರಿ ಬನ್ಸ್ ಹಾಸ್ಟೆಲಲ್ಲಿರುವಂಥ ಕಚೇರಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. 9 ಗಂಟೆಗೆ ಅಲ್ಲಿಂದ ಹೊರಡ್ತೇವೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆಗೆ ಮೀರಿ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಜೊತೆಗೆ ನಮ್ಮ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಚುನಾವಣಾ ಸಂಚಾಲಕರಾದ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು, ನಮಗೆ ಈಗಿರುವಂಥ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ 6 ಜನ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ವಿಶೇಷವಾಗಿ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು 4ನೇ ತಾರೀಕು ನಾಮಪತ್ರ ಸಲ್ಲಿಸಿದ ನಂತರ ಮರುದಿವಸ ಕೇಂದ್ರದ ಸಚಿವೆ ಸ್ಮೃತಿ ಇರಾನಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬರೋರಿದ್ದಾರೆ. ಅದರ ಬಗ್ಗೆ ಏನು ಕಾರ್ಯಕ್ರಮ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡ್ತೇವೆ. ಮುಂದೆ ಈಗಾಗಲೇ ರಾಜ್ಯದಿಂದ ಅಥವಾ ರಾಷ್ಟ್ರದಿಂದ ಯಾರ್ಯಾರು ನಮ್ಮ ಈ ಚುನಾವಣಾ ಪ್ರಚಾರ ಸಭೆಗೆ ಬರ್ತಾರೆ ಇದರ ಮಾಹಿತಿ ಇನ್ನೂ ಸಿಗಬೇಕಷ್ಟೇ. ಒಟ್ಟು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಬೇರೆ ನಾಯಕರು ಈ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ಬೂತ್ ಮಟ್ಟದ ಸಂಪರ್ಕವನ್ನು ನಾವು 6ನೇ ತಾರೀಕಿನಿಂದ ವ್ಯಾಪಕವಾಗಿ ಬೂತ್ ಮಟ್ಟದ ಸಂಪರ್ಕ ಪ್ರಾರಂಭ ಆಗ್ತದೆ. 3 ಹಂತದಲ್ಲಿ ಸಂಪರ್ಕ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಒಟ್ಟು 21ನೇ ತಾರೀಕು, ಏಪ್ರಿಲ್ 21ನೇ ತಾರೀಕು ಮಹಾ ಅಭಿಯಾನ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಒಟ್ಟು ಕಾರ್ಯಕರ್ತರು ಉತ್ಸಾಹದಿಂದ ಅತ್ಯಂತ ದೊಡ್ಡ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ.
ಒಟ್ಟು ನಿಮ್ಮಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಆಮಂತ್ರಣ ಕೊಡ್ತಾ ಇದ್ದೇನೆ. ನಾಡಿದ್ದು 4ನೇ ತಾರೀಕು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. BJPಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಎಲ್ಲ ಹಿತೈಷಿ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಅದು ಬೂತ್ ಮಟ್ಟದ ಮನೆ ಸಂಪರ್ಕ. ಎಲ್ಲ ಜಿಲ್ಲಾಸಕರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ 6 ಜನ MLAಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿ ಯಾರೆಲ್ಲ ಇದ್ದಾರೆ ಅವರವರ ಬೂತಲ್ಲಿ ಅಭಿಯಾನ ಮನೆ ಸಂಪರ್ಕದಲ್ಲಿ ಭಾಗವಹಿಸುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. 1876 ಬೂತಲ್ಲಿ ಕೂಡ ಸಂಪರ್ಕ ಮಾಡ್ತಾರೆ. ಒಂದು ರೌಂಡ್ ಈಗಾಗಲೇ ಬೂತ್ ಮಟ್ಟದ ಸಭೆ ನಡೆಸಿದೆ. ಬೂತ್ ಅಭಿಯಾನ 6ನೇ ತಾರೀಕಿನಿಂದ ನಾವು ಮನೆ ಸಂಪರ್ಕವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಗೆ ಯಾರ್ಯಾರು ಬೇಕು ಅಂತ ನಾವು ಪಟ್ಟಿಯನ್ನು ರಾಜ್ಯದಿಂದ ಕೇಳಿದ್ದಾರೆ. ಅದರಲ್ಲಿ ನಾವು ಮೋದಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬೇಕು ಅಂತ ನಾವು ಕೊಟ್ಟಿದ್ದೇವೆ. ನಾವು ಅಣ್ಣಾಮಲೈ ಅವರನ್ನು ಕೂಡ ಕರೆದಿದ್ದೇವೆ, ಆದರೆ ಬರುವ ಬಗ್ಗೆ ನಿಗದಿ ಆಗಲಿಲ್ಲ. ಅಲ್ಲಿ ಚುನಾವಣೆ ಇರುವ ಕಾರಣ ಈಗ ರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ರಾಜ್ಯದ ನಾಯಕರನ್ನು ನಾವು ಈಗ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಈ ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಹೇಳಲಿಕ್ಕಾಗುವುದಿಲ್ಲ, ಯಾರು ಕೂಡ ಹೇಳಲಿಕ್ಕಾಗುವುದಿಲ್ಲ. ಅವರ ಪತ್ರಿಕಾಗೋಷ್ಠಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸತ್ಯಜಿತ್ರವನ್ನು ನಾವು ಪಾರ್ಟಿಯಿಂದ ತೆಗಿಲಿಲ್ಲ, ಪಾರ್ಟಿಯಿಂದ ಅವರನ್ನು ಯಾವುದೇ ಕಾರಣಕ್ಕೆ ತೆಗಿಲಿಲ್ಲ. ಅವರ ಪಾರ್ಟಿಯಲ್ಲಿ ಇದ್ದುಕೊಂಡೇ ನಿನ್ನೆ ಆ ರೀತಿಯ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ತೀರ್ಮಾನ ತಗೊಳ್ಬೇಕು ಅದರ ಬಗ್ಗೆ ಹಿರಿಯರ ಹತ್ರ ಮಾತಾಡಿ ತೀರ್ಮಾನ ತಗೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರ ಮತವನ್ನು ಗಳಿಸುವುದರ ಜೊತೆಗೆ ಎಲ್ಲ ವರ್ಗದ ಕಾರ್ಯಕರ್ತರನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಸರ್ವ ಜನಾಂಗದ ಬೆಂಬಲವನ್ನು, ಸರ್ವ ಸಮಾಜದ ಬೆಂಬಲವನ್ನು ತಗೊಂಡು ಈವರೆಗೆ ಚುನಾವಣಾ ಕೆಲಸ ಕಾರ್ಯವನ್ನು ಮಾಡಿದ್ದು ನಮಗೆ ವಿಶ್ವಾಸ ಇದೆ. ಜನ ಖಂಡಿತವಾಗಿ ಅದೇ ದಿಕ್ಕಿನಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ನಾನು ಬಿಲ್ಲವ, ನನಗೆ MLA ಟಿಕೆಟ್ ಕೊಟ್ಟಿದ್ದಾರೆ. ಕೋಟಾ ಅವರು ಬಿಲ್ಲವ, ಅವರಿಗೆ MP ಟಿಕೆಟ್ ಕೊಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರು ಉಡುಪಿಯಲ್ಲಿ, ಕೋಟಾ ಅವರು ಉತ್ತರ ಕರ್ನಾಟಕದಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ಕೋಟಾ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಪುತ್ತಿಲ ಪರಿವಾರ ಅವರು ವಿಸರ್ಜನೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವುದರಲ್ಲಿ? ಯಾರು? ಅವರು ಇದ್ದಾರಲ್ಲ ಒಟ್ಟಿಗೆ, ನಮ್ಮ ಎಲ್ಲ ಭಾಗವಹಿಸ್ತಾರೆ, ಅವರು ಸಹ ಭಾಗವಹಿಸ್ತಾರೆ, ಎಲ್ಲ ಭಾಗವಹಿಸ್ತಾರೆ. ಅದು ಅವರ ಅಭಿಪ್ರಾಯ. ನನಗೆ ಗೊತ್ತಿರುವ ಮಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಹಿಂದೂ ಜಾಗರಣೆ ಮುಖಾಂತರ ಸತ್ಯಜಿತ್ರವರು ಹಿಂದುತ್ವದ ಪರವಾಗಿ ನಿರಂತರವಾಗಿ ಹೋರಾಟ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದವರು. ಅವರು ಜಾತಿಯ ಕಾರಣಕ್ಕೆ ಯಾವುದಕ್ಕೆ ಹೋಗಿದ್ದಾರೆ ಅಂತ ನನಗೆ ಅವರ ಅಲ್ಲ, ನಾನು ಕೂಡ ಅದನ್ನೇ ಹೇಳೋದು. ನನಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂದೂ ಪರವಾದ ಸಂಘಟನೆಯಲ್ಲಿ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವರು. ಅವರು ನಂತರದ ದಿನಗಳಲ್ಲಿ ಜಾತಿಗೆ ಹೋದಾಗ ಅವರ ಬಗ್ಗೆ ನಮಗೆ ಅವರ ಅಭಿಪ್ರಾಯವನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ. ಯಾವ ಕಾರಣಕ್ಕೆ ಜಾತಿಯ ಇದಕ್ಕೆ ಹೋಗಿದ್ದಾರೆ ಅಂತ ಅವರೇ ಹೇಳಬೇಕು. ಅವರನ್ನು ಬಿಡಲೇ ಇಲ್ಲಲ್ಲ, ಅವರು ಹೇಗೆ ಸೇರ್ಪಡೆ ಆಗೋದು? ಅವರನ್ನು BJPಯಿಂದ ಬಿಡಲೇ ಇಲ್ಲಲ್ಲ, ಅವರನ್ನು ಹೇಗೆ ಸೇರ್ಪಡೆ ಮಾಡೋದು? ಅವರೇ ಹೇಳೋದು. ನಾನು ಕ್ಲಿಯರ್ ಮಾಡಿದೆ ಅಲ್ಲ. ಈಗ ಅವರು ನಮ್ಮ ಪಕ್ಷದ ವಿರುದ್ಧವಾಗಿದ್ದಾರೆ, ನಿಮ್ಮ ಪಕ್ಷದಲ್ಲಿ ಉಳಿಸ್ಕೊಳ್ತೀರಾ ಹೇಗೆ? ಅದು ಹಿರಿಯರ ಹತ್ರ ಮಾತಾಡಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ತೇವೆ.
ಅವರಿಗೆ ಟಿಕೆಟ್ ಕೊಟ್ಟು ಪಕ್ಕದಲ್ಲಿ ಮುಖ್ಯಮಂತ್ರಿ ಅಂತರದಲ್ಲಿ ತಾನು ವಿಪಕ್ಷ ನಾಯಕನ ತಾನು ಕಸಿಯಲಾಗಿದೆ ಅಂತ ಅವರ ಆರೋಪ. ಅದೇ ಮತ್ತೆ ಅವರಿಗೆ ನ್ಯಾಯವ ಅನ್ಯಾಯವ ಅಂತ ಅವ್ರಿಗೆ ಅದನ್ನು ಅವರು ತೀರ್ಮಾನ ಮಾಡಲಿಕ್ಕಿಲ್ಲ, ಪಾರ್ಟಿ ತೀರ್ಮಾನ ಮಾಡ್ತದೆ. ಸಂಘಟನೆ ಹಿರಿಯರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಧನ್ಯವಾದ ಎಲ್ರಿಗೂ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಇವತ್ತಿನ ನಮ್ಮ ಜಿಲ್ಲೆಯ ಪ್ರಮುಖರು ನಡೆಸುವ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ದಕ್ಷಿಣದ ಚುನಾವಣಾ ಪ್ರಭಾರಿಗಳು, ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಅವರು, ಹಾಗೆ ಜಿಲ್ಲೆಯ ಕೋಶಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ಸಂಜಯ್ ಪ್ರಭು ಅವರು ಈ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಅಭ್ಯರ್ಥಿಯಾಗಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರನ್ನು ಘೋಷಣೆ ಮಾಡಿದ ನಂತರ ಕಳೆದ ಸುಮಾರು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 9 ಮಂಡಲಗಳಲ್ಲಿ ಈಗಾಗಲೇ ನಮ್ಮ ಅಭ್ಯರ್ಥಿ ಸುಮಾರು 61 ಮಹಾಶಕ್ತಿ ಕೇಂದ್ರದ ನಮ್ಮ ಸಂಘಟನಾತ್ಮಕ ಮಹಾಶಕ್ತಿ ಕೇಂದ್ರದ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನು ಮುಟ್ಟುವಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನಾವು ಈಗಾಗಲೇ 61 ಮಹಾಶಕ್ತಿ ಕೇಂದ್ರದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂಥ 495 ಶಕ್ತಿ ಕೇಂದ್ರವನ್ನು ಮುಟ್ಟುವಂಥ ಕೆಲಸವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಬೂತ್ ಮಟ್ಟದ ಕಾರ್ಯಕರ್ತರ ಸಂಪರ್ಕದ ದೃಷ್ಟಿಯಿಂದ 1876 ಬೂತ್ಗಳಲ್ಲಿ ಕೂಡ ಸಭೆಯನ್ನು ನಡೆಸುವಂಥ ಕೆಲಸ ಕಾರ್ಯಗಳ ಈಗ ನಡೀತಾ ಉಂಟು. ನಮ್ಮ ಜಿಲ್ಲೆಯಿಂದ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆಯ ನಿಮಿತ್ತ 8 ನಮ್ಮ ಹಿರಿಯರನ್ನು ಈಗಾಗಲೇ ಪ್ರಭಾರಿಗಳನ್ನಾಗಿ ಮಾಡಿದೆ. ಮಂಗಳೂರು ದಕ್ಷಿಣಕ್ಕೆ ರವಿಶಂಕರ್ ಮಿಜಾರ್ ಅವರು, ನಮ್ಮ ಮಂಗಳೂರು ಉತ್ತರಕ್ಕೆ ರೂಪಾ ಡಿ ಬಂಗೇರ್ ಅವರು, ನಮ್ಮ ಮುಲ್ಕಿ ಮೂಡಬಿದ್ರೆಗೆ ಚಂದ್ರಶೇಖರ್ ಬಪ್ಪಲಿಗೆ ಅವರು, ಬೆಳ್ತಂಗಡಿಗೆ ಹರಿಕೃಷ್ಣ ಬಂಟ್ವಾಳ ಅವರು, ಬಂಟ್ವಾಳಕ್ಕೆ ಜಗದೀಶ್ ಶೇನವ್ ಅವರು, ಪುತ್ತೂರಿಗೆ ಸುಲೋಚನಾ ಜಿ ಕೆ ಭಟ್ ಅವರು ಮತ್ತು ಸುಳ್ಯಕ್ಕೆ ನಮ್ಮ ಅಪ್ಪಯ್ಯ ಮಣಿಯಾನಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಧಾಕೃಷ್ಣ ಬುಡಿಯಾರ್ ಅವರನ್ನು ಈಗಾಗಲೇ ನಾವು 8 ಜನರನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಭಾರಿಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಒಟ್ಟು ಸಂಘಟನಾತ್ಮಕವಾಗಿ ನಾವು ಈಗಾಗಲೇ ಮಹಿಳೆಯರನ್ನು ಮುಟ್ಟುವ ರೀತಿಯಲ್ಲಿ ಮಹಿಳಾ ಮೋರ್ಚಾದಿಂದ ಮತ್ತು ಹಿಂದಿನ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲ ಪ್ರವಾಸವನ್ನು ಮಾಡುವಂಥ ಮಹಿಳಾ ಮತದಾರರನ್ನು ಮಹಿಳಾ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಯಲ್ಲಿ ನಡೀತಾ ಉಂಟು. ಈಗಾಗಲೇ ಮಂಗಳೂರು ದಕ್ಷಿಣ, ಬೆಳ್ತಂಗಡಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಮುಲ್ಕಿ ಮೂಡಬಿದ್ರೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದಿದೆ. ಇವತ್ತು ಸುಳ್ಯ ಮುಗಿದಿದೆ. ಇವತ್ತು ಬೆಳ್ತಂಗಡಿ, ಪುತ್ತೂರು ಮತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದರೆ ಒಂದು ಹಂತದ ಪೂರ್ತಿಯಾಗಿ ಈ ಒಂದು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶನ ಪೂರ್ತಿಗೊಳಿಸಿದೆ. ನಾಡಿದ್ದು 4ನೇ ತಾರೀಕು, ನಾಳೆ 4ನೇ ತಾರೀಕು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಎಲ್ಲ ಕಡೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ಜೊತೆಗೆ ಸಂಪರ್ಕ ಮಾಡುವಂಥ ಅವರನ್ನು ನಾಮಪತ್ರ ಸಲ್ಲಿಸಲಿಕ್ಕೆ ಕರೆಯುವಂಥ ಕೆಲಸ ಕಾರ್ಯಗಳು ನಡೀತಾ ಉಂಟು. ಜಿಲ್ಲೆಯಲ್ಲಿ ವಿವಿಧ ಪ್ರಕೋಷ್ಠಗಳ ಮುಖಾಂತರ ಬೇರೆ ಬೇರೆ ಗಣ್ಯರ ಸಭೆಯನ್ನು, ವಕೀಲರ ಸಭೆಯನ್ನು, ಜಿಲ್ಲೆಯ ವೈದ್ಯರ ಸಭೆಯನ್ನು, ಬೇರೆ ಬೇರೆ ಪ್ರಮುಖ ಪ್ರಕೋಷ್ಠಗಳ ಮುಖಾಂತರ ಸಭೆಯನ್ನು ಮಾಡುವಂಥದ್ದು ಈಗಾಗಲೇ ಆ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿದೆ. ಒಟ್ಟು ನಾಡಿದ್ದು 4ನೇ ತಾರೀಕು ನಾಮಪತ್ರ ಅಧಿಕೃತವಾಗಿ ನಮ್ಮ ನಾಮಪತ್ರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜಿಲ್ಲಾ ಚುನಾವಣಾಧಿಕಾರಿಗೆ ಸಲ್ಲಿಸಲಿಕ್ಕಿದ್ದಾರೆ. ಹೆಚ್ಚು ಕಡಿಮೆ ಒಂದು 11 ಗಂಟೆಗೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ.
ಬೆಳಿಗ್ಗೆ 9 ಗಂಟೆಗೆ ನಮ್ಮ ಚುನಾವಣಾ ಕಚೇರಿ ಬನ್ಸ್ ಹಾಸ್ಟೆಲಲ್ಲಿರುವಂಥ ಕಚೇರಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. 9 ಗಂಟೆಗೆ ಅಲ್ಲಿಂದ ಹೊರಡ್ತೇವೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆಗೆ ಮೀರಿ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಜೊತೆಗೆ ನಮ್ಮ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಚುನಾವಣಾ ಸಂಚಾಲಕರಾದ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು, ನಮಗೆ ಈಗಿರುವಂಥ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ 6 ಜನ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ವಿಶೇಷವಾಗಿ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು 4ನೇ ತಾರೀಕು ನಾಮಪತ್ರ ಸಲ್ಲಿಸಿದ ನಂತರ ಮರುದಿವಸ ಕೇಂದ್ರದ ಸಚಿವೆ ಸ್ಮೃತಿ ಇರಾನಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬರೋರಿದ್ದಾರೆ. ಅದರ ಬಗ್ಗೆ ಏನು ಕಾರ್ಯಕ್ರಮ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡ್ತೇವೆ. ಮುಂದೆ ಈಗಾಗಲೇ ರಾಜ್ಯದಿಂದ ಅಥವಾ ರಾಷ್ಟ್ರದಿಂದ ಯಾರ್ಯಾರು ನಮ್ಮ ಈ ಚುನಾವಣಾ ಪ್ರಚಾರ ಸಭೆಗೆ ಬರ್ತಾರೆ ಇದರ ಮಾಹಿತಿ ಇನ್ನೂ ಸಿಗಬೇಕಷ್ಟೇ. ಒಟ್ಟು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಬೇರೆ ನಾಯಕರು ಈ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ಬೂತ್ ಮಟ್ಟದ ಸಂಪರ್ಕವನ್ನು ನಾವು 6ನೇ ತಾರೀಕಿನಿಂದ ವ್ಯಾಪಕವಾಗಿ ಬೂತ್ ಮಟ್ಟದ ಸಂಪರ್ಕ ಪ್ರಾರಂಭ ಆಗ್ತದೆ. 3 ಹಂತದಲ್ಲಿ ಸಂಪರ್ಕ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಒಟ್ಟು 21ನೇ ತಾರೀಕು ಏಪ್ರಿಲ್ 21ನೇ ತಾರೀಕು ಮಹಾ ಅಭಿಯಾನ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಒಟ್ಟು ಕಾರ್ಯಕರ್ತರು ಉತ್ಸಾಹದಿಂದ ಅತ್ಯಂತ ದೊಡ್ಡ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಒಟ್ಟು ನಿಮ್ಮಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಆಮಂತ್ರಣ ಕೊಡ್ತಾ ಇದ್ದೇನೆ. ನಾಡಿದ್ದು 4ನೇ ತಾರೀಕು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. BJPಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಎಲ್ಲ ಹಿತೈಷಿ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಅದು ಬೂತ್ ಮಟ್ಟದ ಮನೆ ಸಂಪರ್ಕ. ಎಲ್ಲ ಜಿಲ್ಲಾ ಶಾಸಕರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ 6 ಜನ MLAಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿ ಯಾರೆಲ್ಲ ಇದ್ದಾರೆ ಅವರವರ ಬೂತಲ್ಲಿ ಮಹಾ ಅಭಿಯಾನ ಮನೆ ಸಂಪರ್ಕದಲ್ಲಿ ಭಾಗವಹಿಸುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. 1876 ಬೂತಲ್ಲಿ ಕೂಡ ಸಂಪರ್ಕ ಮಾಡ್ತಾರೆ. ಒಂದು ರೌಂಡ್ ಈಗಾಗಲೇ ಬೂತ್ ಮಟ್ಟದ ಸಭೆ ನಡೆಸಿದ್ದೇವೆ. ಬೂತ್ ಅಭಿಯಾನ 6ನೇ ತಾರೀಕಿನಿಂದ ನಾವು ಮನೆ ಸಂಪರ್ಕವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಗೆ ಯಾರ್ಯಾರು ಬೇಕು ಅಂತ ನಾವು ಪಟ್ಟಿಯನ್ನು ರಾಜ್ಯದಿಂದ ಕೇಳಿದ್ದಾರೆ. ಅದರಲ್ಲಿ ನಾವು ಮೋದಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬೇಕು ಅಂತ ನಾವು ಕೊಟ್ಟಿದ್ದೇವೆ. ನಾವು ಅಣ್ಣಾಮಲೈ ಅವರನ್ನು ಕೂಡ ಕರೆದಿದ್ದೇವೆ. ಆದರೆ ಬರುವ ಬಗ್ಗೆ ನಿಗದಿ ಆಗಲಿಲ್ಲ. ಅಲ್ಲಿ ಚುನಾವಣೆ ಇರುವ ಕಾರಣ ಈಗ ರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ರಾಜ್ಯದ ನಾಯಕರನ್ನು ನಾವು ಈಗ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಈ ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಹೇಳಲಿಕ್ಕಾಗೋದಿಲ್ಲ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ಅವರ ಪತ್ರಿಕಾಗೋಷ್ಠಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸತ್ಯಜಿತ್ರವನ್ನು ನಾವು ಪಾರ್ಟಿಯಿಂದ ತೆಗಿಲಿಲ್ಲ, ಪಾರ್ಟಿಯಿಂದ ಅವರನ್ನು ಯಾವುದೇ ಕಾರಣಕ್ಕೆ ತೆಗಿಲಿಲ್ಲ. ಅವರ ಪಾರ್ಟಿಯಲ್ಲಿ ಇದ್ದುಕೊಂಡೇ ನಿನ್ನೆ ಆ ರೀತಿಯ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ತೀರ್ಮಾನ ತಗೊಳ್ಬೇಕು ಅದರ ಬಗ್ಗೆ ಹಿರಿಯರ ಹತ್ರ ಮಾತಾಡಿ ತೀರ್ಮಾನ ತಗೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರ ಮತವನ್ನು ಗಳಿಸುವುದರ ಜೊತೆಗೆ ಎಲ್ಲ ವರ್ಗದ ಕಾರ್ಯಕರ್ತರನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಸರ್ವ
ಜನಾಂಗದ ಬೆಂಬಲವನ್ನು, ಸರ್ವ ಸಮಾಜದ ಬೆಂಬಲವನ್ನು ತಗೊಂಡು ಈವರೆಗೆ ಚುನಾವಣಾ ಕೆಲಸ ಕಾರ್ಯವನ್ನು ಮಾಡಿದ್ದು. ನಮಗೆ ವಿಶ್ವಾಸ ಇದೆ, ಜನ ಖಂಡಿತವಾಗಿ ಅದೇ ದಿಕ್ಕಿನಲ್ಲಿ ನಮಗೆ ಸಹಕಾರ ಮಾಡ್ತಾರೆ. ಅವರು ಬಿಲ್ಲವರಾಗಿ ಇಲ್ಲದ ಕಾರಣಕ್ಕೋಸ್ಕರ ಅವರಿಗೆ ಇರುವಂಥ ಮಾತನ್ನು ಹೇಳಿದರು. ನಾನು ಬಿಲ್ಲವ, ನನಗೆ MLA ಟಿಕೆಟ್ ಕೊಟ್ಟಿದ್ದಾರೆ. ಕೋಟ ಅವರು ಬಿಲ್ಲವ, ಅವರಿಗೆ MP ಟಿಕೆಟ್ ಕೊಟ್ಟಿದ್ದಾರೆ. ಸುನೀಲ್ ಕುಮಾರ್ ಅವರು ಉಡುಪಿಯಲ್ಲಿ, ಕೋಟ ಅವರು ಉತ್ತರ ಕರ್ನಾಟಕದಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ಕೋಟ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು. ನಾವೆಲ್ಲ ಒಟ್ಟಾಗಿ ಒಂದಾಗಿ ಪುತ್ತಿಲ ಪರಿವಾರ ಅವರು ವಿಸರ್ಜನೆ ಆದ ನಂತರ ಭಾರತೀಯ ಜನತಾ ಪಾರ್ಟಿಯ ಒಟ್ಟಿಗೆ ಒಂದಾಗಿ ಕೆಲಸ ಮಾಡ್ತಾ ಇದೆ. ನಾಳೆಯ ಇದರಲ್ಲಿ ಅವರು ಭಾಗವಹಿಸ್ತಾರೆ. ಯಾವುದರಲ್ಲಿ? ನಾಮಪತ್ರ ಯಾರು? ಗೊತ್ತಿಲ್ಲ ಪರಿವಾರ ಅವರು ಇದ್ದಾರಲ್ಲ ಒಟ್ಟಿಗೆ. ನಮ್ಮ ಭಾಗವಹಿಸ್ತಾರ? ಎಲ್ಲ ಭಾಗವಹಿಸ್ತಾರೆ, ಅವರು ಸಹ ಭಾಗವಹಿಸ್ತಾರೆ, ಎಲ್ಲ ಭಾಗವಹಿಸ್ತಾರೆ. ಅದು ಅವರ ಅಭಿಪ್ರಾಯ. ನನಗೆ ಗೊತ್ತಿರುವ ಮಟ್ಟಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಹಿಂದೂ ಜಾಗರಣೆ ಮುಖಾಂತರ ಸತ್ಯಜಿತ್ ರವರು ಹಿಂದುತ್ವದ ಪರವಾಗಿ ನಿರಂತರವಾಗಿ ಹೋರಾಟ ಕೆಲಸ ಕಾರ್ಯವನ್ನು ಮಾಡಿಕೊಂಡು ಬಂದವರು. ಅವರು ಜಾತಿಯ ಕಾರಣಕ್ಕೆ ಯಾವುದಕ್ಕೆ ಹೋಗಿದ್ದಾರೆ ಅಂತ ನನಗೆ ಅವರ ಅಲ್ಲ, ನಾನು ಕೂಡ ಅದನ್ನೇ ಹೇಳೋದು. ನನಗೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಿಂದೂ ಪರವಾದ ಸಂಘಟನೆಯಲ್ಲಿ ಜಾಗರಣ ವೇದಿಕೆಯಲ್ಲಿ ಕೆಲಸ ಮಾಡಿದವರು. ಅವರು ನಂತರದ ದಿನಗಳಲ್ಲಿ ಜಾತಿಗೆ ಹೋದಾಗ ಅವರ ಬಗ್ಗೆ ನಮಗೆ ಅವರ ಅಭಿಪ್ರಾಯವನ್ನು ನಮಗೆ ಹೇಳಲಿಕ್ಕಾಗೋದಿಲ್ಲ. ಯಾವ ಕಾರಣಕ್ಕೆ ಜಾತಿಯ ಇದಕ್ಕೆ ಹೋಗಿದ್ದಾರೆ ಅಂತ ಅವರೇ ಹೇಳಬೇಕು. ಅವರನ್ನು ಬಿಡಲೇ ಇಲ್ಲಲ್ಲ, ಅವರು ಹೇಗೆ ಸೇರ್ಪಡೆ ಆಗೋದು? ಅವರನ್ನು BJPಯಿಂದ ಬಿಡಲೇ ಇಲ್ಲಲ್ಲ, ಅವರನ್ನು ಹೇಗೆ ಸೇರ್ಪಡೆ ಮಾಡೋದು? ಅವರೇ ಹೇಳೋದು. ನಾನು ಕ್ಲಿಯರ್ ಮಾಡಿದೆ ಅಲ್ಲ. ಈಗ ಅವರು ನಮ್ಮ ಪಕ್ಷದ ವಿರುದ್ಧವಾಗಿದ್ದಾರೆ. ಅಂದರೆ ಇನ್ನು ಪಕ್ಷದಲ್ಲಿ ಉಳಿಸ್ಕೊಳ್ತೀರಾ ಹೇಗೆ? ಅದು ಹಿರಿಯರ ಹತ್ರ ಮಾತಾಡಿ ಯೋಚನೆ ಮಾಡಿ ತೀರ್ಮಾನ ತಗೊಳ್ತೇವೆ. ಕೋಟ ಅವರಿಗೆ ಟಿಕೆಟ್ ಕೊಟ್ಟು ಮುಖ್ಯಮಂತ್ರಿ ಅಂತರದ ಸ್ಥಾನ ವಿಪಕ್ಷ ನಾಯಕನ ಸ್ಥಾನ ಕಸಿಯಲಾಗಿದೆ ಅಂತ ಅವರ ಆರೋಪ. ಅದೇ ಕೋಟ ಅವರಿಗೆ ನ್ಯಾಯವ ಅನ್ಯಾಯವ ಅಂತ ಅದನ್ನು ಅವರು ತೀರ್ಮಾನ ಮಾಡಲಿಕ್ಕಿಲ್ಲ, ಪಾರ್ಟಿ ತೀರ್ಮಾನ ಮಾಡ್ತದೆ. ಸಂಘಟನೆ ಹಿರಿಯರಿದ್ದಾರೆ, ಅವರು ತೀರ್ಮಾನ ಮಾಡ್ತಾರೆ. ಧನ್ಯವಾದ ಎಲ್ರಿಗೂ. ಫಸ್ಟ್ ಫ್ಲೋರಲ್ಲಿ ನಿಮಗೆ ಎಲ್ರಿಗೂ ಊಟದ ವ್ಯವಸ್ಥೆ ಇದೆ, ದಯಮಾಡಿ ಮಾಡ್ಕೊಂಡು ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಸಂಜಯ್ ಇವತ್ತಿನ ನಮ್ಮ ಜಿಲ್ಲೆಯ ಪ್ರಮುಖರು ನಡೆಸುವ ಇವತ್ತಿನ ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ದಕ್ಷಿಣದ ಚುನಾವಣಾ ಪ್ರಭಾರಿಗಳು, ಪ್ರಧಾನಾಧಿಕಾರಿಯಾಗಿರ್ತಕ್ಕಂಥ ಪ್ರೇಮಾನಂದ ಶೆಟ್ಟಿ ಅವರು, ಹಾಗೆ ಜಿಲ್ಲೆಯ ಕೋಶಾಧಿಕಾರಿ ಆಗಿರ್ತಕ್ಕಂಥ ಶ್ರೀ ಸಂಜಯ್ ಪ್ರಭು ಅವರು ಈ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿ ಲೋಕಸಭಾ ಅಭ್ಯರ್ಥಿಯಾಗಿ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಘೋಷಣೆ ಮಾಡಿದ ನಂತರ ಕಳೆದ ಸುಮಾರು ದಿನಗಳಿಂದ ಭಾರತೀಯ ಜನತಾ ಪಾರ್ಟಿಯ 8 ವಿಧಾನಸಭಾ ಕ್ಷೇತ್ರಗಳ ಪೈಕಿ 9 ಮಂಡಲಗಳಲ್ಲಿ ಈಗಾಗಲೇ ನಮ್ಮ ಅಭ್ಯರ್ಥಿ ಸುಮಾರು 61 ಮಹಾಶಕ್ತಿ ಕೇಂದ್ರದ, ನಮ್ಮ ಸಂಘಟನಾತ್ಮಕ ಮಹಾಶಕ್ತಿ ಕೇಂದ್ರದ ಮುಖಾಂತರ ಎಲ್ಲ ಕಾರ್ಯಕರ್ತರನ್ನು ಮುಟ್ಟುವಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿ ಆಗಿದೆ. ನಾವು ಈಗಾಗಲೇ 61 ಮಹಾಶಕ್ತಿ ಕೇಂದ್ರದ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂಥ 495 ಶಕ್ತಿ ಕೇಂದ್ರವನ್ನು ಮುಟ್ಟುವಂಥ ಕೆಲಸವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದೇವೆ. ಬೂತ್ ಮಟ್ಟದ ಕಾರ್ಯಕರ್ತರ ಸಂಪರ್ಕದ ದೃಷ್ಟಿಯಿಂದ 1876 ಬೂತ್ಗಳಲ್ಲಿ ಕೂಡ ಸಭೆಯನ್ನು ನಡೆಸುವಂಥ ಕೆಲಸ ಕಾರ್ಯಗಳ ಈಗ ನಡೀತಾ ಉಂಟು. ನಮ್ಮ ಜಿಲ್ಲೆಯಿಂದ ಈಗಾಗಲೇ 8 ವಿಧಾನಸಭಾ ಕ್ಷೇತ್ರಕ್ಕೆ ಲೋಕಸಭಾ ಚುನಾವಣೆಯ ನಿಮಿತ್ತ 8 ನಮ್ಮ ಹಿರಿಯರನ್ನು ಈಗಾಗಲೇ ಪ್ರಭಾರಿಗಳನ್ನಾಗಿ ಮಾಡಿದೆ. ಮಂಗಳೂರು ದಕ್ಷಿಣಕ್ಕೆ ರವಿಶಂಕರ್ ಮಿಜಾರ್ ಅವರು, ನಮ್ಮ ಮಂಗಳೂರು ಉತ್ತರಕ್ಕೆ ರೂಪಾ ಡಿ ಬಂಗೇರ್ ಅವರು, ನಮ್ಮ ಮುಲ್ಕಿ ಮೂಡಬಿದ್ರೆಗೆ ಚಂದ್ರಶೇಖರ್ ಬಪ್ಪಲಿಗೆ ಅವರು,
ಬೆಳ್ತಂಗಡಿಗೆ ಹರಿಕೃಷ್ಣ ಬಂಟ್ವಾಳ ಅವರು, ಬಂಟ್ವಾಳಕ್ಕೆ ಜಗದೀಶ್ ಶೇನವ್ ಅವರು, ಪುತ್ತೂರಿಗೆ ಸುಲೋಚನಾ ಜಿ ಕೆ ಭಟ್ ಅವರು ಮತ್ತು ಸುಳ್ಯಕ್ಕೆ ನಮ್ಮ ಅಪ್ಪಯ್ಯ ಮಣಿಯಾನಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ರಾಧಾಕೃಷ್ಣ ಬುಡಿಯಾರ್ ಅವರನ್ನು ಈಗಾಗಲೇ ನಾವು 8 ಜನರನ್ನು ವಿಧಾನಸಭಾ ಕ್ಷೇತ್ರಕ್ಕೆ ಪ್ರಭಾರಿಗಳನ್ನಾಗಿ ಘೋಷಣೆ ಮಾಡಿದ್ದೇವೆ. ಒಟ್ಟು ಸಂಘಟನಾತ್ಮಕವಾಗಿ ನಾವು ಈಗಾಗಲೇ ಮಹಿಳೆಯರನ್ನು ಮುಟ್ಟುವ ರೀತಿಯಲ್ಲಿ ಮಹಿಳಾ ಮೋರ್ಚಾದಿಂದ ಮತ್ತು ಹಿಂದಿನ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲ ಪ್ರವಾಸವನ್ನು ಮಾಡುವಂಥ ಮಹಿಳಾ ಮತದಾರರನ್ನು ಮಹಿಳಾ ಕಾರ್ಯಕರ್ತರನ್ನು ಜೋಡಿಸುವಂಥ ಕೆಲಸ ಕಾರ್ಯಗಳು ಇಡೀ ಜಿಲ್ಲೆಯಲ್ಲಿ ನಡೀತಾ ಉಂಟು. ಈಗಾಗಲೇ ಮಂಗಳೂರು ದಕ್ಷಿಣ, ಬೆಳ್ತಂಗಡಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರ ಮತ್ತು ಮುಲ್ಕಿ ಮೂಡಬಿದ್ರೆಯಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದಿದೆ. ಇವತ್ತು ಸುಳ್ಯ ಮುಗಿದಿದೆ. ಇವತ್ತು ಬೆಳ್ತಂಗಡಿ, ಪುತ್ತೂರು ಮತ್ತು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶ ಮುಗಿದರೆ ಒಂದು ಹಂತದ ಪೂರ್ತಿಯಾಗಿ ಈ ಒಂದು ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶನ ಪೂರ್ತಿಗೊಳಿಸಿದೆ. ನಾಡಿದ್ದು 4ನೇ ತಾರೀಕು, ನಾಳೆ 4ನೇ ತಾರೀಕು ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದ ನಿಮಿತ್ತ ಈಗಾಗಲೇ ಎಲ್ಲ ಕಡೆ ಬೂತ್ ಮಟ್ಟದ ಕಾರ್ಯಕರ್ತರ ಸಮಾವೇಶದ ಜೊತೆಗೆ ಸಂಪರ್ಕ ಮಾಡುವಂಥ ಅವರನ್ನು ನಾಮಪತ್ರ ಸಲ್ಲಿಸಲಿಕ್ಕೆ ಕರೆಯುವಂಥ ಕೆಲಸ ಕಾರ್ಯಗಳು ನಡೀತಾ ಉಂಟು. ಜಿಲ್ಲೆಯಲ್ಲಿ ವಿವಿಧ ಪ್ರಕೋಷ್ಠಗಳ ಮುಖಾಂತರ ಬೇರೆ ಬೇರೆ ಗಣ್ಯರ ಸಭೆಯನ್ನು, ವಕೀಲರ ಸಭೆಯನ್ನು, ಜಿಲ್ಲೆಯ ವೈದ್ಯರ ಸಭೆಯನ್ನು, ಬೇರೆ ಬೇರೆ ಪ್ರಮುಖ ಪ್ರಕೋಷ್ಠಗಳ ಮುಖಾಂತರ ಸಭೆಯನ್ನು ಮಾಡುವಂಥದ್ದು ಈಗಾಗಲೇ ಆ ಕಾರ್ಯಕ್ರಮಗಳು ಚಾಲ್ತಿಯಲ್ಲಿದೆ. ಒಟ್ಟು ನಾಡಿದ್ದು 4ನೇ ತಾರೀಕು ನಾಮಪತ್ರ ಅಧಿಕೃತವಾಗಿ ನಮ್ಮ ನಾಮಪತ್ರವನ್ನು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಜಿಲ್ಲಾ ಚುನಾವಣಾಧಿಕಾರಿಗೆ ಸಲ್ಲಿಸಲಿಕ್ಕಿದ್ದಾರೆ. ಹೆಚ್ಚು ಕಡಿಮೆ ಒಂದು 11 ಗಂಟೆಗೆ ಸಲ್ಲಿಸುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಬೆಳಿಗ್ಗೆ 9 ಗಂಟೆಗೆ ನಮ್ಮ ಚುನಾವಣಾ ಕಚೇರಿ ಬನ್ಸ್ ಹಾಸ್ಟೆಲಲ್ಲಿರುವಂಥ ಕಚೇರಿಯಲ್ಲಿ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ. 9 ಗಂಟೆಗೆ ಅಲ್ಲಿಂದ ಹೊರಡ್ತೇವೆ. ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ. ನಮ್ಮ ನಿರೀಕ್ಷೆಗೆ ಮೀರಿ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಜೊತೆಗೆ ನಮ್ಮ ಸಂಸದರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಚುನಾವಣಾ ಸಂಚಾಲಕರಾದ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು, ನಮಗೆ ಈಗಿರುವಂಥ ಮಾಹಿತಿ ಪ್ರಕಾರ ನಮ್ಮ ಕೇಂದ್ರದ ಸಚಿವರಾದ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಯಾರ್ಯಾರು ಬರ್ತಾರೆ ಅಂತ ಗೊತ್ತಿಲ್ಲ. ಆದರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ 6 ಜನ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು, ವಿಶೇಷವಾಗಿ ನಮ್ಮ ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸನ್ಮಾನ್ಯ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಈ ಒಂದು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು 4ನೇ ತಾರೀಕು ನಾಮಪತ್ರ ಸಲ್ಲಿಸಿದ ನಂತರ ಮರುದಿವಸ ಕೇಂದ್ರದ ಸಚಿವೆ ಸ್ಮೃತಿ ಇರಾನಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬರೋರಿದ್ದಾರೆ. ಅದರ ಬಗ್ಗೆ ಏನು ಕಾರ್ಯಕ್ರಮ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡ್ತೇವೆ. ಮುಂದೆ ಈಗಾಗಲೇ ರಾಜ್ಯದಿಂದ ಅಥವಾ ರಾಷ್ಟ್ರದಿಂದ ಯಾರ್ಯಾರು ನಮ್ಮ ಈ ಚುನಾವಣಾ ಪ್ರಚಾರ ಸಭೆಗೆ ಬರ್ತಾರೆ ಇದರ ಮಾಹಿತಿ ಇನ್ನೂ ಸಿಗಬೇಕಷ್ಟೇ. ಒಟ್ಟು ರಾಜ್ಯ ಮತ್ತು ರಾಷ್ಟ್ರದ ಬೇರೆ ಬೇರೆ ನಾಯಕರು ಈ ಜಿಲ್ಲೆಯಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈಗಾಗಲೇ ಬೂತ್ ಮಟ್ಟದ ಸಂಪರ್ಕವನ್ನು ನಾವು 6ನೇ ತಾರೀಕಿನಿಂದ ವ್ಯಾಪಕವಾಗಿ ಬೂತ್ ಮಟ್ಟದ ಸಂಪರ್ಕ ಪ್ರಾರಂಭ ಆಗ್ತದೆ. 3 ಹಂತದಲ್ಲಿ ಸಂಪರ್ಕ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಒಟ್ಟು 21ನೇ ತಾರೀಕು, ಏಪ್ರಿಲ್ 21ನೇ ತಾರೀಕು ಮಹಾ ಅಭಿಯಾನ ಮಾಡುವ ಬಗ್ಗೆ ಈಗಾಗಲೇ ಯೋಚನೆ ಮಾಡಿದ್ದೇವೆ. ಒಟ್ಟು ಕಾರ್ಯಕರ್ತರು ಉತ್ಸಾಹದಿಂದ ಅತ್ಯಂತ ದೊಡ್ಡ ಪ್ರಮಾಣದ ಭಾರತೀಯ ಜನತಾ ಪಾರ್ಟಿಗೆ ಬರಲಿಕ್ಕೆ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದಾರೆ. ಒಟ್ಟು ನಿಮ್ಮಲ್ಲಿ ಕೂಡ ನಾನು ಈ ಸಂದರ್ಭದಲ್ಲಿ ಆಮಂತ್ರಣ ಕೊಡ್ತಾ ಇದ್ದೇನೆ. ನಾಡಿದ್ದು 4ನೇ ತಾರೀಕು ನಾಮಪತ್ರ ಸಲ್ಲಿಸುವಂಥ ಕಾರ್ಯಕ್ರಮಕ್ಕೆ ತಾವು ಕೂಡ ಎಲ್ಲರೂ ಭಾಗವಹಿಸಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. BJPಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕರ್ತರು ಮತ್ತು ಎಲ್ಲ ಹಿತೈಷಿ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. 21 ತಾರೀಕಿಗೆ ಮಹಾಭಿಯಾನ ಇದೆ.
ಯಾವ ರೀತಿ? ಅದು ಬೂತ್ ಮಟ್ಟದ ಮನೆ ಮನೆ ಸಂಪರ್ಕ. ಎಲ್ಲ ಜಿಲ್ಲಾಸಕರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು, ನಮ್ಮ 6 ಜನ MLAಗಳು, ಜಿಲ್ಲೆಯ ಎಲ್ಲ ಪದಾಧಿಕಾರಿ ಯಾರೆಲ್ಲ ಇದ್ದಾರೆ ಅವರವರ ಬೂತಲ್ಲಿ ಮಾ ಅಭಿಯಾನ ಮನೆ ಮನೆ ಸಂಪರ್ಕದಲ್ಲಿ ಭಾಗವಹಿಸುವ ಬಗ್ಗೆ ತೀರ್ಮಾನ ಮಾಡಿದ್ದಾರೆ. 1876 ಬೂತಲ್ಲಿ ಕೂಡ ಸಂಪರ್ಕ ಮಾಡ್ತಾರೆ. ಒಂದು ರೌಂಡ್ ಈಗಾಗಲೇ ಬೂತ್ ಮಟ್ಟದ ಸಭೆ ನಡೆಸಿದೆ. ಬೂತ್ ಅಭಿಯಾನ 6ನೇ ತಾರೀಕಿನಿಂದ ನಾವು ಮನೆ ಸಂಪರ್ಕವನ್ನು ಪ್ರಾರಂಭ ಮಾಡ್ತೇವೆ. ಈಗಾಗಲೇ ನಾವು ನಮ್ಮ ಜಿಲ್ಲೆಗೆ ಯಾರ್ಯಾರು ಬೇಕು ಅಂತ ನಾವು ಪಟ್ಟಿಯನ್ನು ರಾಜ್ಯದಿಂದ ಕೇಳಿದ್ದಾರೆ. ಅದರಲ್ಲಿ ನಾವು ಮೋದಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬೇಕು ಅಂತ ನಾವು ಕೊಟ್ಟಿದ್ದೇವೆ. ಈಗ ಅಣ್ಣಾಮಲೈ ಬರ್ತಾರೆ ಅಂತ ಅವ್ರಿಗೆ ನಾಳೆ ನಾವು ಕಲಿಗೆ ಬರ್ತಾರೆ. ನಾವು ಅಣ್ಣಾಮಲೈ ಅವರನ್ನು ಕೂಡ ಕರೆದಿದ್ದೇವೆ, ಆದರೆ ಬರುವ ಬಗ್ಗೆ ನಿಗದಿ ಆಗಲಿಲ್ಲ. ಅಲ್ಲಿ ಚುನಾವಣೆ ಇರುವ ಕಾರಣ ಈಗ ರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ರಾಜ್ಯದ ನಾಯಕರನ್ನು ನಾವು ಈಗ ಪ್ರಹ್ಲಾದ್ ಜೋಶಿ ಅವರ ಬಗ್ಗೆ ನಾನು ಹೇಳಿದ್ದೇನೆ. ಈ ಚುನಾವಣೆ ಸಂದರ್ಭದಲ್ಲಿ ಅದು ಕೂಡ ಹೇಳಲಿಕ್ಕಾಗೋದಿಲ್ಲ, ಯಾರು ಕೂಡ ಹೇಳಲಿಕ್ಕಾಗೋದಿಲ್ಲ. ಅವರ ಪತ್ರಿಕಾಗೋಷ್ಠಿ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅವರು ನಿಮ್ಮ ಪಕ್ಷದಲ್ಲಿ ಇದ್ದಾರೆ ಇಲ್ವಾ? ಸತ್ಯಜಿತ್ರವನ್ನು ನಾವು ಪಾರ್ಟಿಯಿಂದ ತೆಗಿಲಿಲ್ಲ, ಪಾರ್ಟಿಯಿಂದ ಅವರನ್ನು ಯಾವುದೇ ಕಾರಣಕ್ಕೆ ತೆಗಿಲಿಲ್ಲ. ಅವರ ಪಾರ್ಟಿಯಲ್ಲಿ ಇದ್ದುಕೊಂಡೇ ನಿನ್ನೆ ಆ ರೀತಿಯ ಪತ್ರಿಕಾಗೋಷ್ಠಿ ಮಾಡಿದ ನಂತರ ನಾವು ಏನು ತೀರ್ಮಾನ ತಗೊಳ್ಬೇಕು ಅದರ ಬಗ್ಗೆ ಹಿರಿಯರ ಹತ್ರ ಮಾತಾಡಿ ತೀರ್ಮಾನ ತಗೊಳ್ತೇವೆ. ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ವಿಚಾರವನ್ನು ಇಟ್ಟುಕೊಂಡು ಎಲ್ಲ ವರ್ಗದ ಜನರ ಮತವನ್ನು ಗಳಿಸುವುದರ ಜೊತೆಗೆ ಎಲ್ಲ ವರ್ಗದ ಕಾರ್ಯಕರ್ತರನ್ನು ಇಟ್ಟುಕೊಂಡು ಈ ಜಿಲ್ಲೆಯಲ್ಲಿ ಒಂದು ಸರ್ವ ಜನಾಂಗದ ಬೆಂಬಲವನ್ನು, ಸರ್ವ ಸಮಾಜದ ಬೆಂಬಲವನ್ನು ತಗೊಂಡು ಈವರೆಗೆ ಚುನಾವಣಾ ಕೆಲಸ ಕಾರ್ಯವನ್ನು ಮಾಡಿ